ಬಿಜೆಪಿ ಲೋಕಸಭಾ ಸದಸ್ಯರನ್ನ 10 ವರ್ಷಲಿನ ಸಾಧನೆಡು ಒವ್ವೆ ತಪ್ಪು ಲೋಪ ದೋಸ್ತಿ ಪಕ್ಷಗಳಿಗೆ ತಿಕ್ಕೊಂದೆಜ್ಜೆ ಅಂಚಾದ ಪಂಪೆಲ್ ತೊಕ್ಕೊಟ್ಟು ಮೇಲ್ಸಂಕದ ಬಗೆಟ್ ಅಪಗಪಗ ಸೊರದೆತ್ತೊಂದುಲ್ಲಿರಂದು ಬಿಜೆಪಿ ಪಕ್ಷದ ಜಿಲ್ಲಾ ಮಾಹಿತಿದಾರರು ಜಿತೇಂದ್ರ ಕೊಟ್ಟಾರಿ ಪಂತೆರ ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಜಿತೇಂದ್ರ ಕೊಟ್ಟಾರಿ ಕುಡ್ಲಾ ಬನ್ಸ್ ಹಾಸ್ಟೆಲ್ದ ಪಕ್ಷದ ಓಟದ ಕಾರ್ಯಾಲಯಡು ಸುದ್ದಿಗುಟ್ಟಡು ಪಾತೆರ್ದು ಜಿಲ್ಲೆಡು ದೋಸ್ತಿ ಪಕ್ಷಲಿಗೂ ಲೋಕಸಭಾ ಓಟು ಗೆಂದರೆ ಓವೇ ಅಂಶಲು ದಾಂತೆ ಒಟ್ರಾಸಿ ಪಾತೆರೊಂದುಲ್ಲೇರ ಪಂಪ್ವೆಲ್ ತೊಕ್ಕೊಟ್ಟು ಮೇಲ್ಸಂಕದ ವಿಚಾರಣೆ ದುಂಬುದಿ ಒಂದುಲ್ಲೇರ ನಳಿನ್ ಕುಮಾರ್ ಕಟೀಲ್ರನ 10 ವರ್ಷದ ಸಾಧನೆಡು ಓವೇ ಲೋಪದೋಷ ಅಕ್ಲಿಗ್ ತಿಕ್ಕೊಂದಿಜ್ಜಿಂದು ಪಂಡೆರ ವಿಜಯ ಬ್ಯಾಂಕ್ನು ಬರೋಡಾ ಬ್ಯಾಂಕದ ಒಟ್ಟುಗು ಸೇರಾಯನ ವಿಚಾರಗೂ ಸಂಬಂಧಪಟ್ಟದು ಕಾಂಗ್ರೆಸ್ ಕಣ್ಕಟ್ಟದ ವರ್ತನೆ ತೋಜಾಂದುಂಡು ಬ್ಯಾಂಕ್ನ ಸೇರ ನಿಜವಾದ್ಲ ಬೇಜಾರ್ ಉಂಡುಂಡ ಮುಲ್ಕಿ ಸುಂದರಂ ಶೆಟ್ಟರ್ನ ಪುದರನು ಬಾವುಟಗುಡ್ಡೆ ಮಾರ್ಗೋಗುದೀವೋಡು ಒಂದು ಎಂಕಲು ಕಾಂಗ್ರೆಸ್ ಪಾಡಿನ ಸವಾಲೊಂದು ಜಿತೇಂದ್ರ ಕೊಟ್ಟಾರಿ ಮಂಡೆರ ನಿಜವಾಗಿಯೂ ವಿಜಯ ಬ್ಯಾಂಕ್ ವಿಲೀನ ಪ್ರಕ್ರಿಯೆಯ ವಿಚಾರವಾಗಿ ಕಾಂಗ್ರೆಸ್ಸಿನವರಿಗೆ ಏನಾದರೂ ಈ ಜಿಲ್ಲೆಯ ಮೇಲೆ ಪ್ರೀತಿ ಇದ್ರೆ ಅಥವಾ ವಿಲೀನ ಆಗಿದೆ ಅಂತ ಹೇಳುವಂತ ಒಂದು ಬೇಸರ ಇದ್ರೆ ಅವರು ಏನು ಲೈಟ್ ಹೌಸ್ ಇಲ್ಲಿ ರಸ್ತೆಗೆ ಅದೇ ವಿಜಯ ಬ್ಯಾಂಕಿನ ಸ್ಥಾಪಕರಾಗಿರ್ತಕ್ಕಂಥ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನ ನಾಮಕರಣ ಮಾಡುವಂತದನ್ನ ತಡೆಗಟ್ಟಿರುವಂತ ಕಾಂಗ್ರೆಸ್ ಆ ರಸ್ತೆಗೆ ನಾಮಕರಣ ಮಾಡಿ ಈ ಜಿಲ್ಲೆಯ ಜನರಿಗೆ ನ್ಯಾಯ ಒದಗಿಸಬೇಕು. ಯಾಕೆ ಅಂತ ಕೇಳಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಮಂಗಳೂರು ನಗರದಲ್ಲಿ ಮಹಾನಗರ ಪಾಲಿಕೆಯ ಆಡಳಿತವನ್ನು ಹೊಂದಿರುವಂತದ್ದು ಇದೇ ಕಾಂಗ್ರೆಸ್ನವರು. ನಾವು ಒಂದು ಚಾಲೆಂಜ್ ಅನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ಗೆ ಆಗ್ತಾ ಇದ್ದೇವೆ. ನೀವು ತಾಕತ್ತಿದ್ರೆ ಕೂಡಲೇ ಆ ರಸ್ತೆಗೆ ನಾಮಕರಣವನ್ನ ಮಾಡಿ ತೋರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಬಿಜೆಪಿಯ ಅಧಿಕಾರ ಈ ರಾಜ್ಯದಲ್ಲಿ ಬಂದ್ರೆ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಬಂದ ಕೂಡಲೇ ಅದಕ್ಕೆ ಯಾವುದೇ ಅಡೆತಡೆಗಳಿದ್ರೂ ಕೂಡ ನಾವು ನೇರವಾಗಿ ಆ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನ ನಾಮಕರಣ ಮಾಡ್ತೇವೆ ಅಂತ ಹೇಳುವಂತ ಒಂದು ಚಾಲೆಂಜ್ ಅನ್ನ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನೀಡ್ತಾ ಇದ್ದೇವೆ. ರುಕ್ಮಯ್ಯ ಪೂಜಾರಿ, ಗಣೇಶ್ ಹೊಸಬೆಟ್ಟು, ಪ್ರಭಾ ಮಾಲಿನಿ, ಕೃಷ್ಣಪ್ಪ ಸಂಜಯ್ ಪ್ರಭು ಸುದ್ದಿ ಕೊಟ್ಟೊಡಿದ್ದೇರ.